ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಕಲಾವಿದ ಸರಣಿ ಕಾರ್ಯಕ್ರಮದ ಇಂದಿನ ನೂತನ ಸಂಚಿಕೆ ಕಲಾ ಸೂರ್ಯ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ವೃತ್ತಿಯಲ್ಲಿ ಪುರೋಹಿತರು, ಪ್ರವೃತ್ತಿಯಲ್ಲಿ ಅದ್ಭುತ ಕಲಾವಿದರು, ಸುಮಾರು 3,000ಕ್ಕೂ ಅಧಿಕ ರಂಗೋಲಿಗಳನ್ನು ಬಿಡಿಸುವುದರ ಮೂಲಕ ರಂಗೋಲಿಯಲ್ಲಿ ಯಥಾವತ್ ತೈಲವರ್ಣ ಚಿತ್ರ ಏನಿದೆ ಅಥವಾ ಬೇರೆ ಯಾವುದೋ ಒಂದು ಪ್ರಾಕಾರಕ್ಕೂ ಕಡಿಮೆಯಾಗದ ರೀತಿಯಲ್ಲಿ ಅದ್ಭುತವಾಗಿ ರಂಗೋಲಿಯನ್ನು ಬಿಡಿಸಬಲ್ಲಂತಹ ತೀರಾ ಅಪರೂಪದ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಸೂರ್ಯ ಪುರೋಹಿತ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದ್ಭುತವಾದಂತಹ ಪ್ರತಿಭೆ, ಇತ್ತೀಚಿನ ದಿನಗಳಲ್ಲಿ ಗಾಯನ ದೇವರು, ಗಾನಗಾರುಡಿಗ ಅಂತಲೇ ಕರೆಸಿಕೊಂಡಂತಹ ಸಂಗೀತ ಲೋಕದ ದಂತಕತೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿದ ಮೂಲಕ ಅದ್ಭುತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಅದು. ಅದನ್ನು ಚಿತ್ರಿಸಿದವರು ಸೂರ್ಯ ಪುರೋಹಿತ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಲಾವಿದ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಎಲ್ಲ ಪ್ರಕಾರದ ಕಲಾವಿದರನ್ನು ಸೇರಿಸ್ಕೊಂಡು ಒಂದಷ್ಟು ಅವರ ನೆನಪಿನ ಮಾತುಗಳನ್ನು ಮತ್ತು ಮುಂದೆ ಬಂದಾಗ ಒಂದ್ಸಲ ಹಿಂದೆ ತಿರುಗಿ ನೋಡಿ ಒಂದಷ್ಟು ನೆನಪುಗಳನ್ನು ಮತ್ತೆ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮತ್ತು ನಮ್ಮ ಪ್ರೇಕ್ಷಕರ ಜೊತೆ, ವೀಕ್ಷಕರ ಜೊತೆ ಹಂಚಿಕೊಳ್ಳೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್. ಈ ರಂಗೋಲಿ ಪ್ರಾಕಾರದಲ್ಲಿ ಮೊದಲು ರಂಗೋಲಿ ಅಂದರೆ ಗೆರೆಗಳನ್ನು ಹಾಕಿ ಬಿಡಿಸುವುದು ಅಥವಾ ಚುಕ್ಕಿಗಳನ್ನು ಇಟ್ಕೊಂಡು ಬಿಡಿಸುವುದು, ಅದಕ್ಕೆ ಸೀಮಿತ ಆಗಿ ಈಗ ರಂಗೋಲಿಯಲ್ಲಿ ಮಾರ್ಪಾಟಾಗಿ ರಂಗೋಲಿಯಲ್ಲೇ ಚಿತ್ರವನ್ನು ಅಂದರೆ ನಾವು ಬೇರೆ ವರ್ಣಚಿತ್ರಗಳೇನು ನೋಡ್ತೇವೆ ಅದೇ ರೀತಿಯಾದಂಥ ಒಂದು ಶೈಲಿಗಳು ಕೂಡ ಈಗ ತುಂಬ ಜನಜನಿತ ಆಗಿದೆ. ಸರ್, ನಿಮ್ಮ ಬಾಲ್ಯದಿಂದ ಹೇಗಿತ್ತು ಸರ್? ಇದು ಹೇಗೆ ನಿಮಗೆ ಆಸಕ್ತಿ ಬೆಳೀತು ಅಂತ? ನಾನು ಶಾಲೆಯಲ್ಲಿ ಚಿತ್ರಕಲೆಯನ್ನು ಮಾಡ್ತಾಯಿದ್ದೆ. ಹಾಗೆ ಶಾಲೆಯಲ್ಲಿ ಬಹುಮಾನ ಎಲ್ಲ ಸಣ್ಣ ಪಟ್ಟದಲ್ಲಿ ಸಿಗ್ತಾಯಿತ್ತು. ಮತ್ತು ನಾನು ಈ ಪೌರತ್ಯ ಕಲೀಲಿಕ್ಕೆ ಕಡ್ಪಾಡಿ ವೇಣುಗಿರಿ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ನಮ್ಮ ವೈದಿಕ ಗುರುಗಳಂಥ ದಾಸಪ್ಪ ಪುರೋಹಿತರು ಮತ್ತು ಅವರ ಹೆಂಡತಿ ಅಮ್ಮ ಲೀಲಾವತಿ ಅಮ್ಮನವರು ಪೌರೋಹಿತ್ಯವನ್ನು ಎಲ್ಲ ಹೇಳಿಕೊಡ್ತಾಯಿದ್ರು. ಅದರ ಜೊತೆಗೆ ಈ ಪೌರೋಹಿತ್ಯ ಜೊತೆಗೆ ನನಗೆ ಚಿತ್ರಕಲೆಯಲ್ಲಿ ತುಂಬ ಆ ಶಾಲೆಯಲ್ಲಿ ಇನ್ನೂ ಸಹ ಆಸಕ್ತಿ ಜಾಸ್ತಿ ಆಯಿತು. ಅಲ್ಲಿ ಗೋಡೆಗಳಲ್ಲೆಲ್ಲ ಚಿತ್ರವನ್ನು ಬಿಡಿಸ್ತಾಯಿದ್ರು. ನೋಡಿದ್ದು ಹೇಗಪ್ಪ ಬಿಡಿಸೋದು ಅಂತೇಳಿ ನಾನು ಆಲೋಚನೆ ಮಾಡ್ತೆ. ಇನ್ನು ಏನನ್ನು ಮಾಡಬೇಕಂತೇಳಿ ರಾತ್ರಿ ಕೂತ್ಕೊಂಡು ಈ ಪೂಜೆ ಆದ ಬಳಿಕ ದಕ್ಷಿಣೆ ಎಲ್ಲ ಸಿಕ್ಕಿದ್ದನ್ನೆಲ್ಲ ಹಿಡ್ಕೊಂಡು ನಮ್ಮ ಆತ್ಮೀಯರಂಥ ಗೋಕುಲಣ್ಣ ಅಂತ ಇದ್ದಾರೆ, ಅವರ ಅಂಗಡಿಗೆ ಹೋಗಿ ಆಗ 5 ರೂಪಾಯಿ 1 ರೂಪಾಯಿ ಎಲ್ಲ ಸಿಗ್ತಾಯಿತ್ತು. ಅದನ್ನು ಹಿಡ್ಕೊಂಡು ಬಂದು ರಾತ್ರಿ ಎಲ್ಲ ಪೇಪರ್ ತರೋದು, ಪೆನ್ಸಿಲ್ ತಂದು ಅದಕ್ಕೆ ಬೇಕಾದೆಲ್ಲ ಹೊರಗಡೆ ಎಲ್ಲ ತಂದು ಚಿತ್ರವನ್ನು ಬಿಡಿಸ್ತಾ ಇದ್ದೆ. ಹಾಗೆ ಬಿಡಿಸಿ ಎಲ್ಲರೂ ಸಹ ನೋಡಿ ಚೆಂದ ಆಗಿದೆ ಅಂತ ಹೇಳಿದರು. ಇನ್ನೂ ಪುನಃ ಆಸಕ್ತಿ ಜಾಸ್ತಿ ಬಂತು. ಮತ್ತು ನನ್ನ ಹರೀಶ್ ಅಂತ ಒಬ್ಬರು ಈಗ ಬಾಂಬೆಯಲ್ಲಿದ್ದಾರೆ, ಅವರು ಹೇಳಿದ್ದು ನೋಡಿ ಹೀಗೆ ಹಾಗೆ ಇದನ್ನು ಹೀಗೆ ಚೆಂದ ಮಾಡಿ ಅಂತ ಹೇಳಿದರು. ಹಾಗೆ ಇನ್ನೂ ಸಹ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ. ಮತ್ತು ನನ್ನ ಗುರುಗಳು ದಾಸಪುರ ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅದಕ್ಕೆ ಬೇಕಾದಂತೆಲ್ಲ ಬೋರ್ಡು ಮತ್ತು ವಾಟರ್ ಕಲರ್ ಆದಮೇಲೆ ದಾಸಪುರದವರು ದೇವರು ಹುರಿದ್ರಲ್ಲೆಲ್ಲ ಭಾಳ ಖ್ಯಾತ. ಹೌದು, ಅವರೆಲ್ಲ ದೇವಸ್ಥಾನಗಳೆಲ್ಲ ಕಾಳಿಕಾಂಬ ಇಲ್ಲಿ ಮಂಗಳೂರು ಎಲ್ಲ ದೇವಸ್ಥಾನಗಳಲ್ಲಿ ದೇವರು ಹೊಡ್ತಾಯಿದ್ರು. ಅವರು ಭಾರಿ ಹೆಸರುವಾಸಿಯಾಗಿದ್ದರು. ಅವರು ನನಗೆ ತುಂಬ ಪ್ರೋತ್ಸಾಹ, ನನ್ನ ಅವರೇ ಗುರುಗಳಂತ ಹೇಳ್ಬೋದು. ವೈದಿಕ ಗುರುಗಳು ಹಾಗೆ ಚಿತ್ರಕಲೆ ಗುರುಗಳು ಅವರೇ ನನಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಮತ್ತು ಅಲ್ಲಿ ಗೋಡೆಗಳೆಲ್ಲ ನನ್ನ ಲೆಕ್ಕದಲ್ಲಿ ಇರಲಿ ಅಂತೇಳಿ ಅವರು ಫಸ್ಟಿಗೆ ಹೇಳಿದರು. ಅದನ್ನು ದಾಸಪುರ ನೆಕ್ಲಾಜೆ ಕಾಳಿಕಾಂಬ ದೇವಸ್ಥಾನ ನೀವು ಬಿಡಿಸಿದ ಭಾಳ ಚಿತ್ರಗಳಿವೆ ಅಂತ ಫಸ್ಟಿಗೆ ನಾನು ಕಡ್ಪಾಡಿ ಕಾಳಿಕಾಂಬ ದೇವಸ್ಥಾನ ಅಲ್ಲಿ ಬಿಡಿಸ್ತಾ ಇದ್ದೆ. ನಂತರ ಅಲ್ಲಿ ಬಿಡಿಸ್ತಾ ಇರುವಾಗ ಮತ್ತು ನನ್ನ ಆತ್ಮೀಯರಂತ ರಾಜೇಶ್ ಅಂತ ಇದ್ದಾರೆ, ಅವರು ಸಹ ತುಂಬ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಕಡ್ಪಾಡಿ ರಾಜೇಶ್ ಅಂತೇಳಿ ಅವರು ಕೂಡ ಒಳ್ಳೆ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಮತ್ತು ಬಿಡಿಸಿ ನಮಗೆ ಅಲ್ಲಿಂದ ಕಾರ್ಕಳಕ್ಕೆ ಹೋಗುವ ಒಂದು ಸನ್ನಿವೇಶ ಸಿಕ್ಕಿತು. ಅಲ್ಲಿ ಕೂಡ ನಾನು ಈ ದೇವಸ್ಥಾನಗಳಲ್ಲಿ ಆಗ ಪೂಜೆ ಸಿಗಲಿಲ್ಲ, ಅವರ ಮನೆಯಲ್ಲೇ ಇದ್ದೆ. ಆಗ ಪೌರತ್ಯ ಸಹ ಹೋಗ್ತಿದ್ದೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆಲ್ಲ. ನಂತರ ಈ ಚಿತ್ರಕಲೆಯನ್ನು ಪುನಃ ಪ್ರಾರಂಭ ಇನ್ನೂ ಮುಂದುವರಿಸಬೇಕಂತೇಳಿ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದಪ್ಪ, ಇಲ್ಲಿಗೆ ಖರ್ಚಿಗೆ ಸ್ವಲ್ಪ ಸಹ ಏನಿಲ್ಲ, ಏನು ಮಾಡೋದು ಅಂಥೇಳಿ ಹಾಗೊಬ್ಬರು ಅಲ್ಲಿ ಒಬ್ಬರು ಫೇಮಸ್ ಒಬ್ಬರು ಆರ್ಟಿಸ್ಟ್ನವರದ್ದು ಅಲ್ಲಿಗೆ ಹೋಗಿ ನಾನು ಕೆಲಸ ಕೇಳುವ ಅಂತಾಯಿತು. ನಾನು ಬಿಡಿಸಿದೆಲ್ಲ ಆರ್ಟ್ಗಳನ್ನೆಲ್ಲ ಹೋಗಿ ಹಿಡ್ಕೊಂಡು ಹೋಗಿ ನೋಡಿ ನಾನು ಇಲ್ಲಿ ಎಲ್ಲ ಚಿತ್ರ ಬಿಡಿಸ್ತೇನೆ, ನಿಮ್ಮೊಟ್ಟಿಗೆ ಬರ್ಬೋದು ಹೇಳಿದ್ದೆ. ಆಗ ಅಲ್ಲಿ ಅವರು ತುಂಬ ಜನ ಕೆಲಸಕ್ಕೆ ಕೂಡ ಇದ್ದರು. ನಾನು ಕೂಡ ಈಗ ಬೇಡ, ಈಗ ತುಂಬ ಜನ ಇದ್ದಾರೆ ಅಂತೇಳಿ ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಾಯಂಕಾಲದವರೆಗೆ ನಾನು ಅಲ್ಲೇ ಇದ್ದೆ. ನಾನು ಕೆಲಸ ಏನು ಕೊಡ್ತಾರಂತೇಳಿ
ಪುಣ್ಯಾತ್ಮ ಕೆಲಸ ಇಲ್ಲ ಅಂತ ಹೇಳಿದ್ರು. ನನಗೆ ಎಲ್ಲಿ ಇದು? ಇದು ಕಾರ್ಕಳದಲ್ಲಿ. ಕಾರ್ಕಳದಲ್ಲಿ. ಹಾಂ, ನನಗೆ ಮನಸ್ಸಿಗೆ ಬೇಜಾರಾಯಿತು. ಹಾಗೇನು ಬೈಕ್ ಏನಿರಲಿಲ್ಲ, ನಡೆದುಕೊಂಡು ಹೋದೆ. ಅಲ್ಲಿ ಅಂಗಡಿ ಹೋಗಿ ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಅಲ್ಲಿಂದ ನಂದು ಪ್ರಾರಂಭ ಆಯಿತು. ಮನಸ್ಸಲ್ಲಿ ಒಂದು ಕಣ್ಣಲ್ಲಿ ನೀರು ಬಂತು. ಎಂತ ಏನದು ನನಗೆ ಈಗೊಂದು ವೇದಿಕೆ ಸಿಗುವುದಿಲ್ಲಲ್ಲ ಅಂತೇಳಿ ಮನಸ್ಸಿಗೆ ಬೇಜಾರಾಯಿತು. ಮತ್ತು ಮನೇಲಿ ಕೂತಿರುವಾಗ ಅಲ್ಲಿಂದ ಎಲ್ಲ ಈ ಬ್ಯಾನರ್ಗಳು ಬರೀಲಿಕ್ಕೆ ಶುರು ಮಾಡಿದ್ದು. ಅಲ್ಲಿ ನಾಗನದ್ದೆಲ್ಲ ಚಿತ್ರ ಬ್ಯಾನರ್ಗಳಲ್ಲಿ ನಮ್ಮ ಬಟ್ಟೆ ಬ್ಯಾನರ್ಗಳಲ್ಲಿ ಬರೀತಿದ್ದು. 1-2 ಹೀಗೆ ನಮ್ಮ ದಾನ್ಸಲ್ ಸತೀಶ್ ಆಚಾರು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ, ನಾಗನ ಕಾರ್ಯಕ್ರಮಕ್ಕೆ ಹೇಳಿದರು, ಒಂದು ಚಿತ್ರಕಲೆ ಇದು ಬ್ಯಾನರ್ ಬರಿಬೋದು ಅಂತೇಳಿ. ಆಯ್ತಂತ ಹೇಳಿದೆ. ಅಲ್ಲಿ ಬ್ಯಾನರ್ಗಳಲ್ಲಿ ಈ ಬರೀದೊತ್ತಿಗೆ ಈ ಚಿತ್ರವನ್ನು ಮಾಡಿದೆ. ಈ ನಾಗನ ಹುತ್ತದಿಂದೆಲ್ಲ ಹೊರಗೆ ಬರೋದು 150 ಬ್ಯಾನರ್ಗಳಲ್ಲಿ ಬೇರೆ 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 ನಾಗನ ಚಿತ್ರಗಳು. ಹಾಗೂ ಎಲ್ಲರಿಗೂ ಅದು ಗಮನ ಸೆಳೀತು. ಆಗ ಅವರು ಕೆಲಸ ಮಾಡಿದ್ರು. ಅದು ಯಾರು ಹುಡುಗ ಅಂತ ಕೇಳಿದರು. ಆಗ ಅವರು ಹೇಳಿದ್ರು, ನಿಮ್ಮಲ್ಲಿಗೆ ಕೆಲಸಕ್ಕೆ ಕೇಳಿಕೊಂಡು ಬಂದಿರೋದು ಅವರೇ ಅಂತ ಹೇಳಿದ್ರಂತೆ. ಹಾಗೆ ನನಗೆ ಅಂದರೆ ನನಗೊಂದು ಸ್ಫೂರ್ತಿ ಕೂಡ ಆಗಿದ್ದಾರೆ ಅವರು. ಯಾಕೆಂದರೆ ನನಗೆ ಒಂದು ಅವರಿಗೆ ಸ್ಫೂರ್ತಿ ಹೌದು ಅದೇ. ಅದಕ್ಕೆ ನಂತರ ಈ ಚಿತ್ರ ಎಲ್ಲ ಮಾಡಿದೆ. ಬೇರೆ ಈ ಚಿತ್ರಕಲೆಗೆ ಮತ್ತು ಈ ನಮ್ಮ ಪೌರೋಹಿತ್ಯಕ್ಕೆ ತುಂಬ ನಂಟುಂಟು ಅಂತ ಹೇಳಿದರೆ ಮಂಡಲ ಹಾಕೋದು. ಆಗ ಜಾಸ್ತಿ ಜನ ಮಂಡಲ ಹಾಕ್ತಿರ್ಲಿಲ್ಲ. ನಮ್ಮ ಕಾರ್ಕಳಲ್ಲಿ ಪವನ್ ಸತೀಶ್ ಆಚಾರ್ಯ ಇದ್ದಾರೆ, ಅವರ ಮನೆಯಲ್ಲಿ ಪವನ್ ಜ್ಯುವೆಲ್ಲರ್ಸ್ ಸತೀಶ್ ಆಚಾರ್ಯ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಯುತ ಪುರೋಹಿತರು ಅಂತ ಇದ್ದಾರೆ, ಅವರು ನಮ್ಮನ್ನು ಕರೆದರು. ನೀವೊಂದು ಈಶ್ವರನ ಮಂಡಲ ಹಾಕಬೇಕೇಳಿ. ಈಶ್ವರ ಮಂಡಲ ಹಾಕುವಾಗ ಆಯಿತು ಅಂತ ಹೇಳಿದ್ರಿ. ಆಗ ಒಂದು 10-12 ವರ್ಷ ಮೊದಲಂತ ಕಾಣಬೇಕು, ನನಗೆ ಸರಿ ನೆನಪಿಲ್ಲ. ಹಾಗೆ ಮಾಡಿ ಇಲ್ಲಿ ಬಿಡಿಸ್ತಾ ಇದ್ದೆ. ಚಿತ್ರ ಅದೆಲ್ಲ ತುಂಬ ಎಲ್ಲರಿಗೆ ಗಮನ ಸೆಳೀತು. ಅಂದರೆ ಆಗ ಮೊಬೈಲ್ ಎಲ್ಲ ವೈರಲ್ ಆಯಿತು. ಎಲ್ಲರೂ ಸಹ ಅದು ನೋಡಿದವರೆಲ್ಲ ಭಾರಿ ಚೆಂದ ಆಗಿದೆ ಅಂತ ಹೇಳಿದರು. ನಂತರ ಅಲ್ಲಿಂದ ನನ್ನನ್ನೆಲ್ಲ ಕರೀಲಿಕ್ಕೆ ಶುರು ಮಾಡಿ. ನೀವು ಅಲ್ಲಿ ನಿಮ್ಮ ಏನು ಇಷ್ಟರವರೆಗೆ ನೀವು ಗೋಡೆಗಳಲ್ಲಿ ಬ್ಯಾನರ್ಗಳಲ್ಲಿ ಏನೆಲ್ಲ ಚಿತ್ರಗಳನ್ನು ಮಾಡ್ತಾಯಿದ್ರಿ, ಅದನ್ನು ನಿಮ್ಮ ಪೌರೋಹಿತ್ಯದ ಜೊತೆ ನಂಟು ಮಾಡಿಕೊಂಡು ನೀವು ಅಲ್ಲಿ ಮಂಡಲದ ಜೊತೆ ಈ ಚಿತ್ರವನ್ನು ಬರೆಯುವುದಕ್ಕೆ ಆರಂಭ. ಹೌದು ಅಲ್ಲಿ ಮಂಡಲದಲ್ಲೆಲ್ಲ ಚಿತ್ರ ಅಲ್ಲಿಂದ ಪ್ರಾರಂಭ ಆಯ್ತಲ್ಲ. ಪ್ರಾರಂಭ ಆಗಿ ಬಾಕಿದೆಲ್ಲ ನಮ್ಮ ಮಂಗಳೂರಿನಿಂದ ಸೀತಾರಾಮ ಶಾಸ್ತ್ರಿಗಳು ಮತ್ತು ಈಶ್ವಜ್ಞ ಪುರೋಹಿತರು ಮತ್ತು ಅಲ್ಲಿ ಉಮೇಶ್ ತಂತ್ರಿಗಳು ಹಾಗೆ ಅವರೆಲ್ಲ ಕರೀಲಿಕ್ಕೆ ಶುರು ಮಾಡಿದರು. ಅಲ್ಲಿಂದ ಎಲ್ಲ ಪುರೋಹಿತನವರೆಲ್ಲ ಈಗ ದುರ್ಗಾ ನಮಸ್ಕಾರ ಭಾಗ ದುರ್ಗೆಯದೊಂದು ಚಿತ್ರ, ಮತ್ತು ಮೃತ್ಯುಂಜಯ ಹೋಮವಾಗ ಈಶ್ವರನ ಚಿತ್ರ, ಹಾಗೆ ಸತ್ಯನಾರಾಯಣ ದೇವರು ಪೂಜೆ ಮಾಡುವಾಗ ಅಲ್ಲಿ ಸತ್ಯನಾರಾಯಣ ದೇವರು ಪ್ರಥಮವಾಗಿ ನಾನೇ ಒಂದು ಎಲ್ಲ ಮಾಡಿ ಹಾಕಿದೆ. ಅದನ್ನು ನೋಡಿ ಮತ್ತು ಬಾಕಿದವರು ಸಹ ಬಿಡಲಿಕ್ಕೆ ಶುರು ಮಾಡಿದರು. ನಂತರ ಅಲ್ಲಿಂದ ನನಗೆ ಮುಂಬೈಗೂ ಒಂದು ಚಾನ್ಸ್ ಸಿಕ್ಕಿತ್ತು. ಅಲ್ಲಿ ಒಂದು ಮುಂಬೈಲಲ್ಲಿ ಒಂದು ವಿಶ್ವಕರ್ಮಂದು ಚಿತ್ರ ಬಿಡಿಸಿದೆ. ಅಲ್ಲಿ ವಿಶ್ವಕರ್ಮ ಪೂಜೆಯ ಸಮಯದಲ್ಲಿ ಅಲ್ಲಿ ನಮ್ಮ ಆತ್ಮೀಯರಾದ ನಮ್ಮ ಬಾಲ್ಯ ಸ್ನೇಹಿತರಾದಂಥ ಅವರು ವಿಶೇಷವಾಗಿ ವಾಸ್ತುತಜ್ಞರು ಮತ್ತು ವಿದೇಶಗಳಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೆದವರು. ನನ್ನ ಖ್ಯಾತ ವಾಸ್ತುತಜ್ಞ ಅಶೋಕ್ ಪುರೋಹಿತರು ಇದನ್ನು ನೋಡಿ ಭಾರಿ ಖುಷಿ ಆಯಿತು ಅವರಿಗೆ. ಬೇರೆ ಕಡೆ ದುಬೈಗೆ ಹೋಗುವಾನ ಅಂತ ಕೇಳಿದರು. ಆಯಿತು, ನಾನು ಯಾವುದಕ್ಕೊಂದು ಪಾಸ್ಪೋರ್ಟ್ ಮಾಡಿಟ್ಟಿದ್ದೆ. ಅದು ಆಯಿತು ಅಂತ ಹೇಳಿದೆ. ಮತ್ತು 1 ವಾರ ಬಿಟ್ಟು ದುಬೈಗೆ ಹೋದೆ. ಅಲ್ಲಿ ಕೂಡ ಒಂದು ಪೂಜೆಯಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ಎಲ್ಲರೂ ಕೂಡ ಅಲ್ಲಿ ಸಹ ಚೆಂದ ಆಯಿತು. ಮತ್ತು ಅಲ್ಲಿಂದ ಪುನಃ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಬೆಹರಿನ್ ಕೂಡ ಅಲ್ಲಿಗೂ ಕೂಡ ಕರ್ಕೊಂಡು ಹೋದರು. ಒಂದು 2-3-4 ಸಲ ದುಬೈಗೆ ಬೆಹರಿನಲ್ಲಿ ಹೋಗಿ ಬಂದ್ರಿ? ಹೌದು. ಹೇಗಿತ್ತು ಅಲ್ಲಿ ರೆಸ್ಪಾನ್ಸ್? ಹೇಗಿತ್ತು ಅಲ್ಲಿ ಸಹ ತುಂಬ ನನಗೆ ಎಲ್ಲರೂ ಸಹ ನೋಡಿ ಚಿತ್ರ ಬಿಡಿಸಿದ್ರಿ ಅಲ್ಲಿ? ಅದು ರಂಗೋಲಿಯಲ್ಲಿ ಸರ್. ಯಾವುದೆಲ್ಲ ಬಿಡಿಸಿದ್ರಿ ಅಲ್ಲಿ ಅಂದರೆ ಬೇರೆ ಯಾವುದು ಬಿಡಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ದೇವರ ಜಾಗದಲ್ಲಿ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಹೊರಗಿಂದ ಒಂದು ಸೀನರಿಗಳು ಮತ್ತು ಸ್ವಾಗತ ಮತ್ತು 2-3-4-5 ಕಡೆ ಬಿಡಿಸಿದೆ ಅಲ್ಲಿ. ಮತ್ತು ಅಲ್ಲಿಂದ ಬಂದು ಇನ್ನು ಏನಾದರೂ ಬೇರೆ ವಿಭಿನ್ನ ಮಾಡಬೇಕಂತೇಳಿ ಆಯಿತು. ಹಾಗೆ 3D ರಂಗೋಲಿಯಲ್ಲಿ ನಾವು ಇಲ್ಲಿಗೆ ಹೋಗಿದ್ದೆವು. ಇಲ್ಲಿ ಆಳ್ವಾಸ್ ನುಡಿಸಿರಿಗೆ ನಮ್ಮದು ಚಿತ್ರಕಲಾ ಪ್ರದರ್ಶನ ಮಾಡುವಂತ ಆಯಿತು. ಆಗ ಅಲ್ಲಿ ಮಾತಾಡಿ ಆಯಿತು. ಮತ್ತು ಅಲ್ಲಿ ಎಲ್ಲ ಬಿಡಿಸಿ ಇದು ಚಿತ್ರಕಲೆಲ್ಲ ಮಾಡ್ತಾರೆ, ಇದರಲ್ಲಿ ಏನಾದರೂ ರಂಗೋಲಿಯಲ್ಲಿ ಚೇಂಜಸ್ ಬೇಕಂತ ಮನಸ್ಸಿಗೆ ಆಯಿತು. ಅಂದರೆ ಕಲೆಗಳನ್ನುವುದು ಹಾಗೆ, ಒಂದು ಕಲೆ ಇದ್ದ ಹಾಗೆ ಇದ್ದರೆ ಅದು
ಅದು ಕಾಮನ್ ಆಗಿ ಹೋಗ್ತದೆ. ಅದರಲ್ಲಿ ನಾವೇನಾದ ಮಾರ್ಪಾಟುಗಳನ್ನು ಮತ್ತೆ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾಗೆ ಒಂದಷ್ಟು ಅವಕಾಶದ ಬಾಗಿಲುಗಳು ತೆರೆಯುತ್ತದೆ. ಬಹುಶಃ ನೀವು ಮಾಮೂಲಿ ಇದ್ದ ರಂಗೋಲಿಗೆ ಒಂದು 3D ಟಚ್ ಕೊಟ್ಟರೆ ಹೇಗೆ ಅನ್ನುವಂತ ಒಂದು ಚಿಂತನೆಯನ್ನು ಮಾಡಿಕೊಂಡು ಆಳ್ವಾಸಿಂದ ಅದನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಹೌದು, ಅಲ್ಲಿಂದ 3D ರಂಗೋಲಿ ಮಾಡುವಂಥದ್ದು ಹೇಗೆ ಒಂದು ಗೂಗಲ್ ಬೇಕಲ್ಲ. ಹೌದು, ನೋಡಿದೆ. ಹಾಗೆ ಈ ಮುಂಚಿನ ದಿವಸ ಒಂದು ಮಾಡಿ ಹಾಕಿದೆ 3D ರಂಗೋಲಿ ಅಂತೇಳಿ. ಅಲ್ಲಿ ನೋಡಿ ಎಲ್ಲರೂ ನೋಡ್ತಾರೆ, ಅದಕ್ಕೇನು ಎಫೆಕ್ಟ್ ಗೊತ್ತಾಗಲಿಲ್ಲ. ಇಷ್ಟು ಕಷ್ಟಪಟ್ಟು ನಾನು ಮಾಡಿದ್ದೇನೆ ಒಂದೂವರೆ ಗಂಟೆ, ಏನಿಲ್ಲ ಅಂತೆ. ಮತ್ತೆ ನಾನೇ ಹೋಗಿ ಒಂದು ಮೊಬೈಲಲ್ಲಿ ತೆಗೆದು ಫೋಟೋ ತೆಗೆದೆ. ಆಗ ಅದರ ಎಫೆಕ್ಟ್ ಗೊತ್ತಾಯಿತು. ಆಗ ನಾನು ಅಲ್ಲಿ ಒಂದು ಪೇಪರಲ್ಲಿ ಬರೆದು ನಿಮ್ಮ ಮೊಬೈಲ್ಗಳಲ್ಲಿ ನೀವು ಫೋಟೋ ತೆಗೆದು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ ಆಗ ಎಲ್ಲರೂ ಕೂಡ ಸಿಕ್ಕಾಬಿಟ್ಟೆ. ನಾನು ನೋಡುವಾಗ ನನ್ನಲ್ಲಿ ದುಡಿ ಹಾಕಿ ಅವರ ಫೋಟೋ ತೆಗಿತಾ ಇದ್ರು. ಯಾವ ಚಿತ್ರ ಬಿಡಿಸಿದ್ರಲ್ಲಿ 3D? ಅದು ಒಂದು ಜಲಪಾತದ ನೀರಿನಲ್ಲಿ, ಜಲಪಾತದ ಹಾಗೆ. ಅದು ನಾನು ಹೀಗೆ ಒಂದು ನೋಡುವಾಗ ಫುಲ್ ಆಳವಾಗಿ ಕಾಣ್ತದೆ. ಅದೇನು ಗೊತ್ತಾ, ಈ 3D ರಂಗೋಲಿ ಅಂತ ಹೇಳಿದ್ರೆ ನಮಗೆ ಹೀಗೆ ನೋಡೋಕೆ ಗೊತ್ತಾಗುದಿಲ್ಲ, ಮೊಬೈಲ್ಗಳಲ್ಲಿ ಫೋಟೋ ತೆಗೆದ್ರೆ ಮಾತ್ರ ಗೊತ್ತಾಗ್ತದೆ. ಹೀಗೆ ಕಾಮನ್ ಆಗಿ ಕಾಣ್ತದೆ, ಗೊತ್ತಾಗುದಿಲ್ಲ. ಮತ್ತೆ ಈ ಪಿಕ್ಚರ್ ನೋಡಿದ್ರೆ 3D ನಾವು ಕನ್ನಡಕ್ಕೆ ಹಾಕಿದ್ರೆ ಮಾತ್ರ ಗೊತ್ತಾಗ್ತದೆ. ಇದು ಕೂಡ ಹಾಗೇನೆ. ಮತ್ತೆ 3D ರಂಗೋಲಿ, ಇದ್ರ ಬಗ್ಗೆ ಆಳ್ವಾರ್ ನೋಡಿದ್ರ ಆ ರಂಗೋಲಿ? ಆಳ್ವಾಸ್ ಅವರು ನೋಡಿದ್ದಾರೆ ಗೊತ್ತಿಲ್ಲ, ನಾನೆಲ್ಲ ಬಿಡಿಸಿ ಬಂದ. ನನಗೆ ಅಲ್ಲಿ ಅಂದ್ರೆ ಫುಲ್ ನಿಲ್ಲಿಕ್ಕೆ ಟೈಮ್ ಇರಲಿಲ್ಲ. ಹಾಗೆ 2 ದಿವಸ ಕಾರ್ಯಕ್ರಮ ಅದು ನೋಡಿದೆಲ್ಲ ಗೊತ್ತಿಲ್ಲ. ಮತ್ತೆ ಬೇರೆ ಚಿತ್ರಗಳನ್ನೆಲ್ಲ ಮಾಡ್ತಿದ್ದೆ. ಮತ್ತು ನನಗೆ ಮತ್ತೆ ಮಕ್ಕಳಿಗೆ ಒಂದು 100-150 ಮಕ್ಕಳಿದ್ದಾರೆ. ಮನೆಯಲ್ಲೇ ಕ್ಲಾಸ್ ಮಾಡ್ತಿದ್ದೇನೆ. ರಂಗೋಲಿ ಅಲ್ಲ, ಕಾರ್ಕಳದಲ್ಲಿ ನಮ್ಮ ಮನೆಯಲ್ಲೇ ಮಾಡ್ತಿದ್ದೇನೆ. ಹೌದು. ಮತ್ತು ಅಲ್ಲಿ ನಿಟ್ಟೆಯಲ್ಲಿ ಕೂಡ ಪರಪ್ಪನ ನಿಟ್ಟೆಯಲ್ಲಿ ಒಂದು ಕ್ಲಾಸ್ ಮಾಡ್ತಿದ್ದೇನೆ. ಒಂದು 25 ಮಕ್ಕಳು ಅಲ್ಲಿ ಕೂಡ ಇದ್ದಾರೆ. ಮತ್ತು ಅಲ್ಲಿ ನಾನು ವಿಜೇತ ಮಕ್ಕಳು ಅಂದರೆ ವಿಶೇಷ ಮಕ್ಕಳಿಗೆ ಅವರಿಗೆ ಕೂಡ ಉಚಿತವಾಗಿ ಏನಾದರೂ ನಮ್ಮ ಒಂದು ಸೇವೆಯನ್ನು ಕೊಡಬೇಕಂತ ಹೇಳಿ ಅವರಿಗೆ ಕೂಡ ಕಲಿಸ್ತಾ ಇದ್ದೇನೆ. ಅವರು ಕೂಡ ಒಬ್ಬರಿಗಿಂತ ಒಬ್ಬರು ಚಂದ ಚಿತ್ರ ಬಿಡಿಸ್ತಾರೆ. ನಾನು ಹೇಗೆ ಹೇಳ್ತೇನೆ ಅದರ 10 ಪಾಲು ಜಾಸ್ತಿಯಾಗಿ ಚಂದ ಮಾಡ್ತಾರೆ. ಈಗ ಒಂದು 5 ನಿಮಿಷದಲ್ಲಿ ಒಂದು ಸಾಂಗ್ ಹಾಕಿ ಹೇಗೆ ಮಾಡೋದು ಅದು ಕೂಡ ಅವರು ಮಾಡ್ತಾ ಇರ್ತಾರೆ. ನಿಮ್ಮ ಬಾಲ್ಯ ಹೇಗಾಯ್ತು ಸರ್? ಯಾವ ಅಂದರೆ ಬಾಲ್ಯದಿಂದ ಈ ಒಂದು ಜರ್ನಿ ನೀವು ಕಟ್ಪಾಡಿಗೆ ಬರುವವರೆಗೆ ಹೇಗೆ ಇತ್ತು? ಅದೇ ಶಾಲೆಯಲ್ಲಿ ನಮ್ಮ ತಂದೆಯವರು ಬರೀ ರಂಗ ಕಲಾವಿದ, ನಾಟಕ ಕಲಾವಿದರು. ಮತ್ತು ನನ್ನ ಅಣ್ಣ ಸಹ ಹಾಗೇನೆ, ಅವರ ಸಹ ಯಕ್ಷಗಾನ ಕಲಾವಿದ. ನನ್ನ ತಮ್ಮ ಮೋಹನ ಅಂತ ಹೇಳಿದ್ದೀನಿ, ಅವನು ಈ ಚಿತ್ರಗಳಲ್ಲಿ, ಈ ಅಕ್ಷರಗಳಲ್ಲಿ ಚಿತ್ರ ಹೊಡುವಂಥ ಒಬ್ಬ ಕಲಾವಿದ. ಮತ್ತು ನನ್ನ ತಂಗಿ ಕೂಡ ಅವಳು ಸಂಗೀತ ಎಲ್ಲ ಮಾಡ್ತಾಯಿದ್ರು. ನಿಮ್ಮ ಹುಟ್ಟೂರು ಕಾರ್ಕಳನೇ? ಹುಟ್ಟೂರು ನಮ್ಮದು ಪಡ್ರೆ ಅಂತೇಳಿ, ಅದು ಅಂತ ಹೇಳಿದರೆ ಪುತ್ತೂರು ಹತ್ತಿರ ಆಗ್ತದೆ, ಪಡ್ರೆ ಅಂತೇಳಿ. ಹೌದು. ನನ್ನ ತಂದೆ ಯಕ್ಷಗಾನ ಕಲಾವಿದ ಪಡ್ರೆ ಚಂದು ಅವರು. ಹೌದೌದು. ಅದರಲ್ಲಿ ಶ್ರೀಧರ ಪಡ್ರೆ ಎಲ್ಲ ತುಂಬ ಜನ ಇದ್ದಾರೆ. ಶ್ರೀ ಪಡ್ರೆ ಅಂತೇಳಿ ಅವರೆಲ್ಲ ಇದ್ದಾರೆ. ಮತ್ತು ಅವರು ಅಲ್ಲಿ ಶಾಲೆಗಳಲ್ಲಿ ಕೂಡ ನಾನು ಈ ಸಣ್ಣ ಚಿತ್ರ ಬಿಡಿಸ್ತಾ ಇದ್ದೆ. ಅದು ಎಷ್ಟು ಏನಿಲ್ಲ, ಸಣ್ಣ ಸಣ್ಣ ನೃತ್ಯ ಮಾಡಿಸಿ ಬಹುಮಾನ ಗಳಿಸ್ತಾ ಇದ್ದೆ. ತಂದೆ ಹೆಸರು ವಿಠಲಾಚಾರ್ಯ, ತಾಯಿ ಲಕ್ಷ್ಮೀತೆ, ಮತ್ತು ಅಣ್ಣ ಪ್ರಭಾಕರ್ ಹೇಳಿ, ಮತ್ತು ನನ್ನ ತಮ್ಮಂದಿರ ಹರೀಶ್ ಅಂತಿದ್ದೇನೆ. ಅವರು ನನ್ನ ಜೊತೆಯಲ್ಲೇ ಇಲ್ಲಿ ಇದ್ದೇನೆ. ಸೂರ್ಯ ಆರ್ಟ್ಸ್ ಅಂತೇಳಿ ನಮ್ಮ ಕಾರ್ಕಳದಲ್ಲಿ ಒಂದು ಅಂಗಡಿ ಮಾಡಿಕೊಂಡಿದ್ದೇನೆ. ಮತ್ತು ಶ್ರೀಕಾಂತ್ ಅಂತಿದ್ದೇನೆ, ಅವನು ಕೂಡ ಯಕ್ಷಗಾನ ಕಲಾವಿದ. ಮತ್ತು ಮೋಹನ್ ಅಂತ ಹೇಳಿದ. ಮತ್ತು ನನ್ನ ತಂಗಿ ಚಿತ್ರ ಅಂತೇಳಿ, ಅವಳು ಸಹ ಸಂಗೀತ ಎಲ್ಲ ಮಾಡ್ತಾಯಿಲ್ಲ. ಭಾವ ಕೂಡ ಒಳ್ಳೆ ಭಜನೆಯವರು.
ಈಗ ನಮ್ಮದೊಂದು ಪಡ್ರೆಯಲ್ಲೆಲ್ಲ ಯಕ್ಷಗಾನ ಕಲಾ ಮತ್ತು ಭಜನೆಯಲ್ಲೆಲ್ಲ ಒಟ್ಟೊಂದು ಕಲಾವಿದರ ಕುಟುಂಬ ಇದು. ಕುಟುಂಬದ ಹೌದು ಸಂಗೀತ ಸತ್ಯ. ನಿಮಗೆ ಬಹುಶಃ ಅದೇ ವರದಾನ ಆಗಿ ಕೆಲವರು ಹೇಳ್ತಾರೆ, ರಕ್ತಗತವಾಗಿ ಬರೋದು. ಬಹುಶಃ ಸತ್ಯ. ಅದೇ ನಿಮಗೆ ಅದು ಬೆಳವಣಿಗೆಯನ್ನು ಮಾಡ್ಕೊಂಡಿದೆ. ಹೌದು ಹೌದು. ಈಗ ರಂಗೋಲಿಗಳಲ್ಲಿ ನಾನು ಹೇಳೋದಾದ್ರೆ, ನೀವು ಇತ್ತೀಚಿನ ದಿನಗಳಲ್ಲಿ SPB ಸರ್ ಇದ್ದು ಬಿಡಿಸಿದ ರಂಗೋಲಿ ಬಹಳ ವೈರಲ್ ಆಯ್ತು. ಯಾಕಂದ್ರೆ ಅದು ಆ ಕಾಲಕ್ಕೆ ಅದು ಬಹಳಷ್ಟು ಸೂಕ್ತ ಅಂತ ಅನಿಸಿತು. ಅದಕ್ಕೆ ರೆಸ್ಪಾನ್ಸ್ ಹೇಗಿತ್ತು ಅದು? ಇದಕ್ಕಿಂತ ಮೊದಲು ನಾನು ಇಲ್ಲಿ ಉಡುಪಿಯಲ್ಲಿ ರಾಜಾಂಗಣದಲ್ಲಿ ನಮ್ಮ ಅದುಮಾರು ಮಠದ ಪಲಿಮಾರು ಮಠದ ಸ್ವಾಮೀಜಿಯವರದ್ದು ಫೋಟೋ ಬಿಡಿಸಿದೆ ರಾಜಾಂಗಣದಲ್ಲಿ, ವಿದ್ಯಾಧಿ ಸ್ವಾಮೀಜಿ. ಅದು ನಮಗೆ ಅನಂತ ಪದ್ಮನಾಭ ಇಲ್ಲಿ ಕಾಲಕಳವರು ಹರಿಕಥಾ ಕಾಲಕ್ಷೇಪ ಸಮಾರಂಭದಲ್ಲಿ ಬಿಡಿಸಲಿಕ್ಕೆ ಒಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಗ ಅದನ್ನು ಬಿಡಿಸಿ ಸ್ವಾಮೀಜಿಯವರಿಗೂ ಭಾರಿ ಖುಷಿಯಾಗಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅದು ಒಂದು 48,000 ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ನನ್ನ ಫ್ರೆಂಡ್ ರಾಜೇಶ್ ಹೇಳಿದ್ದಾರೆ, ಅವರು ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ದಾರೆ. ಅದು ನನಗೆ ಭಾರಿ ಖುಷಿಯಾಯಿತು. ಮತ್ತು ಅಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬ್ರಹ್ಮಕಲಶ ಸಂದರ್ಭದಲ್ಲಿ ಕಟೀಲಿದ್ದೊಂದು ಬಿಡಿಸಲಿಕ್ಕೆ ನಮಗೆ ಅವಕಾಶವನ್ನು ಆ ತಾಯಿ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತು ನಮ್ಮ ಅನುಗ್ರಹಜಿಯಲ್ಲಿ ಪೃಥ್ವಿ ಆಚಾರ್ಯ ಅಂತ ಅವರಿಗೂ ಸಹ ನಮಗೆ ಅದೊಂದು ಬಿಡಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶದಿಂದ ಭಾರಿ ತುಂಬ ಕಷ್ಟ ಆಯಿತು ಬಿಡಿಸಲಿಕ್ಕೆ. ಅಲ್ಲಿ ದೇವರದೇ ಅಷ್ಟು ರಶ್ ಇತ್ತು. ಮತ್ತು ಅದು ಕಟೀಲು ದೇವಸ್ಥಾನಕ್ಕೆ ಹೋಗುವ ಅಲ್ಲಿ ಎಂಟ್ರೆನ್ಸಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ದೇವಸ್ಥಾನದ ಒಳಗೊಮ್ಮೆ ನಮ್ಮ ಶರಣರು ಅವರಿಗೆ ಹೇಳಿದ್ದಾರೆ, ಅವರು ಸಹ ನಮಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನಂತರ ಇದು ಬ್ರಹ್ಮಕಲಶದಲ್ಲಿ ನಮಗೆ ಅವಕಾಶ ಇತ್ತು. ಕಲಾವಿದರೇ ಕಟೀಲು ಕ್ಷೇತ್ರದ ಅಮ್ಮ ಹೇಳಿದ್ರೆ ಅದು ದೊಡ್ಡ ಹೌದು, ಖಂಡಿತ. ಮತ್ತು ನನಗೆ ಅಲ್ಲಿ ಅವಕಾಶವನ್ನು ನಾನು ಕೇಳಿದರೆ ಸರಿ ಸಿಗ್ತದ ಇಲ್ವ ಅಂತೇಳಿ ನನಗೆ ಭಾರಿ ಅದು ಮುಂಚಿನ ದಿವಸ ಅವರ ಪೃಥ್ವಿ ಆಚಾರ್ಯ ಹೇಳಿದ್ರು, ಒಂದು ಬಿಡಿಸ್ಬೋದು ಅಂತ ಹೇಳಿ. ಹಾಗೆ ಬಿಡಿಸ್ಬೋದು ಅಂತೇಳಿ ಬಂದೆ, ಮತ್ತು ಬಿಡಿಸಿದೆ. ಅದು ತುಂಬ ವೈರಲ್ ಆಗಿ ಯಾವಾಗ ನಾನು ಎಲ್ಲಿ ಪೂಜೆ ಹೋಗುವಲ್ಲಿ ನೀವು ಅಲ್ಲಿ ಕಟೀಲಲ್ಲಿ ಬಿಡಿಸಿದ್ದೀರಲ್ಲ ಅಂತೇಳಿ ಕೇಳುವಾಗ ನನಗೆ ಭಾಳ ಖುಷಿ ಆಗ್ತದೆ. ಅದೇ ನನಗೆ ಭಾರಿ ಖುಷಿ ಇದೆ. ಎಲ್ಲ ತುಂಬ ಜನರು ಎಲ್ಲಿ ಅದು ಯಾವಾಗಲೂ ಸಹ ನೆನಪಿಡ್ತಾರೆ ಅವರು. ಖಂಡಿತ, ಯಾಕಂದ್ರೆ ಲಕ್ಷಾಂತರ ಜನ ಭಾಗವಹಿಸಿದಂಥ ಕಾರ್ಯಕ್ರಮ ಅದು. ನಮ್ಗೆ ಅದು ಅದ್ಭುತವಾದಂತಹದ್ದು ಕಾರ್ಯಕ್ರಮ. ಯಾಕಂದ್ರೆ ಅಂತ ಒಂದು ಕಟೀಲು ಕ್ಷೇತ್ರ ಬ್ರಹ್ಮಕಲಶದ ಅವಕಾಶ ಅಂದ್ರೆ ಅದು ಅದ್ಭುತವಾದ. ಹೌದು. ನಂತರ ಅಲ್ಲಿ ತುಂಬ ಅವಕಾಶದಲ್ಲಿ ಅವರು ಜನರು ನನಗೆ ತುಂಬ ಮೆಚ್ಚುಗೆ ಗಳಿಸಿದರು. ನಂತರ ಈಗ ಮೊನ್ನೆ ಒಂದು ಈ ಧಾರಾವಾಹಿ ಇರ್ತದೆ ಜೊತೆಯಲ್ಲಿ ಅನಿರುದ್ಧು ಮತ್ತು ಅನು ಇದ್ದು ಮನೆಯಲ್ಲೆಲ್ಲ ಹೇಳಿದ್ರು ಅದು ತುಂಬ ಫೇಮಸ್ ಆಗ್ತದೆ, ಒಂದು ಬಿಡಿಸು ಅಂತ ಹೇಳಿ. ಹಾಗೆ ಅದು ಕೂಡ ಒಳ್ಳೆ ಸಿಕ್ಕಾಪಟ್ಟೆ ಪ್ರಚಾರ ಆಯ್ತು. ಹೌದು, ತುಂಬ ವೈರಲ್ ಆಗಿದೆ. ಅದು ನೋಡಿ ಬಿಡಿಸು ಅಂತ ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡಿದೆ. ಅದೊಂದು 3 ಗಂಟೆಯನ್ನು ತಾಗಿದೆ. ಅದು ವೈರಲ್ ಆಯಿತು. ಮತ್ತು ಅದು ತುಂಬ ಒಂದು 5,000-6,000 ಜನ ಏನೋ ವೀಕ್ಷಣೆ ನೋಡಿರ್ಬೋದು ಅದು ಸರ್. ಮತ್ತು ನಮ್ಮ SPB ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಅಂದರೆ ಭಾರತದ ಎಲ್ಲ ಗಾನ ಕೋಗಿಲೆ ಅಂಥವರು ನಾವೆಲ್ಲ ಮನೆಯವರೆಲ್ಲ ಅಭಿಮಾನಿಗಳೇ. ಹಾಗೆ ಅವರದ್ದು ಪದ್ಯ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಶಂಕರನಾದ ಶರೀರ ಎಲ್ಲ ಅವರ ಪದ್ಯವನ್ನೇ ಜಾಸ್ತಿಯಾಗಿ ಕೇಳ್ತಾ ಇದ್ದೆ. ಮತ್ತು ಇವರಿಗೆ ನಾನು ರಂಗೋಲಿ ಮೂಲಕ ಅವರಿಗೆ ಅದೊಂದು ಮತ್ತೆ ಹುಟ್ಟಿ ಬನ್ನಿ ಅಂತೇಳಿ ಒಂದು ಶ್ರದ್ಧಾಂಜಲಿ ಮೂಲಕವಾಗಿ ನಾನು ಒಂದು 2.5 ಗಂಟೆ ಮೂಲಕ ರಂಗೋಲಿಯಲ್ಲಿ ಬಿಡಿಸಿ ನನ್ನ ತಮ್ಮ ಮೋಹನ ಅದನ್ನು ವಿಡಿಯೋ ಶೂಟಿಂಗ್ ಮಾಡಿದ. ಅವ ಕೂಡ ಇದು ಚಿತ್ರೀಕರಣ ಮಾಡುವಂತೆ ಇಲ್ಲಿ ಕೆಲವು ಪೆನ್ಸಿಲ್ ಬಾಕ್ಸ್ ಎಂಬ ಪಿಕ್ಚರಲ್ಲ ಅದರಲ್ಲಿ ಶೂಟಿಂಗ್ ಮಾಡಿದ್ದಾನೆ. ಮತ್ತು ಶೂಟಿಂಗ್ ಮಾಡಿ ಅದು ಫೇಸ್ಬುಕ್ಕಿಗೆ ಮತ್ತು ವಾಟ್ಸಪ್ಗೆಲ್ಲ ಹಾಕಿ ಒಂದು ದಿವಸ ಮರುದಿವಸ ಎಲ್ಲ ನನಗೆ ಕಾಲ್ ಬರಲಿಕ್ಕೆ ಶುರು ಆಯಿತು. ಯಾರು ಇವರದ್ದು SP ಬಾಲಸುಬ್ರಹ್ಮಣ್ಯ ಅಭಿಮಾನಿಗಳು. ನೀವು ಮುನ್ನ ಒಂದು ವಾರದಿಂದ ದಿವಸಕ್ಕೆ ಒಂದು 10-15 ಫೋನ್ ಆಂಧ್ರ ಪ್ರದೇಶದಿಂದ, ಚೆನ್ನೈಯಿಂದ, ತಮಿಳುನಾಡು ಎಲ್ಲ ಕೆಲವು ಕಡೆಯಿಂದ, ಬಾಂಬೆಯಿಂದ, USA ಇಂದ 2-3 ಜನ ನನಗೆ ಮೆಸೇಜ್ ಮಾಡಿ, ನಿಮ್ಮದು ರಂಗೋಲಿ ಆರ್ಟ್ ನೋಡಿದೆ, ಅದು ಅವರ SP ಬಾಲಸುಬ್ರಹ್ಮಣ್ಯ ನಮ್ಮದೇನಿಲ್ಲ. ಹಾಗೆ ನೋಡಿ ಅವರಿಗೆ ನಮಗೆ ಕಲಾ ಅದಕ್ಕೆ ಇದು ಪ್ರೋತ್ಸಾಹ ಕೊಡ್ತಾರೆ, ಅದೇ ನಮಗೆ ಭಾರಿ ಸಂತೋಷ ಆಗ್ತದೆ. ಅಲ್ಲ, ಅದೊಂದು ಅದ್ಭುತವಾದಂಥ ಕ್ಷಣ. ಯಾಕೆಂದರೆ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸತ್ಯ. ಸೊ ಅವರದ್ರಲ್ಲಿ ನಾವು ಒಬ್ಬರಾಗಿ, ನಾವು ಕೂಡ SP ಅವರ ಅಭಿಮಾನಿಗಳೇ, SP ಬಾಲಸುಬ್ರಹ್ಮಣ್ಯ ಅವರ ಹಾಡುಗಳನ್ನ ಕೇಳಿ. ಸೊ ನೀವೊಬ್ಬರು ಅಭಿಮಾನಿಯಾಗಿ ನೀವು ಅವರಿಗೆ ಒಂದು ರಂಗೋಲಿಯ ಮೂಲಕ ಅವರಿಗೆ ಒಂದು ಭಾವನಮನವನ್ನು ಸಲ್ಲಿಸಿದ್ದೀರಿ. ಆ ಕಾರಣದಿಂದ ಅದು ಅದ್ಭುತವಾದಂಥ ವೈರಲ್ ಆಗಿದೆ ಅಂತ
ಆಮೇಲೆ ಹೇಗೆ ಜರ್ನಿ ಇತ್ತು ಸರ್? ಮತ್ತು ಅದೇ ತುಂಬ ಜನ ನಾನು ಇಲ್ಲಿಗೆ ಬರುವ ಮೂಲಕ ಒಂದು 2-3 ಕಾಲ್ ಬಂತು. ನೀವು ಎಸ್ ಪಿ ಇಲ್ಲಿ ಶಿವಮೊಗ್ಗದಿಂದ ಒಬ್ಬರು ಯಾರು ಕಾಲ್ ಮಾಡಿದ್ರು. ಅವ್ರಿಗೆ ನನಗೆ ಭಾರಿ ಖುಷಿ, ನಿಮ್ಮದು SPB ಅದು ರಂಗೋಲಿ ನೋಡಿದೆ, ಭಾರಿ ಚೆಂದಾಗಿ ಬಿಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಳುವಾಗ ನಮಗೆ ರೋಮಾಂಚನ ಆಗ್ತದೆ. ನೀವು ಅದು ಹೇಗೆ ಬಿಡಿಸಿದ್ರೆ ರಂಗೋಲಿ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳುವಾಗ ನಮಗೆ ಭಾರಿ ಹೌದು, ಕಲಾವಿದನಿಗೆ ಎಲ್ಲರೂ ಏನಂದ್ರೆ ಪ್ರಶಸ್ತಿ ಸಿಕ್ಕಿದಷ್ಟೇ ಖುಷಿ. ಸತ್ಯ, ಹೌದು. ಯಾರಾದ್ರೂ ಒಳ್ಳೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಏನ್ ಬೇಕಾಗ್ತದೆ ಕಲಾವಿದನಿಗೆ? ಸತ್ಯ ಸತ್ಯ. ಅದೇ ಯಾಕಂದ್ರೆ ರಂಗೋಲಿ ಅನ್ನೋದು ಬೇರೆ ವರ್ಣಚಿತ್ರದಾಗಿ ತುಂಬಾ ಹೊತ್ತು ಇಡ್ಲಿಕ್ಕೆ ಆಗೋದಿಲ್ಲ. ಅದು ಹೇಗೆ ಯಾರಾದ್ರೂ ಒಬ್ಬ ಕಡ್ಡಿ ಈಚೆಗೆ ಇಡೀ ಹಾಕಿದ್ದೆಲ್ಲ ಹೋಗ್ತದೆ. ಅದನ್ನು ರಕ್ಷಣೆ ಮಾಡುವುದೇ ರಂಗೋಲಿಯನ್ನು ರಕ್ಷಣೆ ಮಾಡುದು ಬಹಳ ದೊಡ್ಡ ಕಷ್ಟ. ಯಾಕೆಂದ್ರೆ ಅದರಲ್ಲೂ ತುಂಬಾ ಜನ ಸೇರಿರುವಂತಹ ಜಾಗದಲ್ಲಿ ಹೌದು ಯಾರೋ ಒಬ್ಬ ದೂಡಿದ್ರು ಸಾಕಾಗ್ತದೆ. ಅದೇ ಅದೇ ಅಷ್ಟು 2.5 ಗಂಟೆ ಶ್ರಮ 2 ಸೆಕೆಂಡ್ ನಲ್ಲಿ ಹೋಗ್ತದೆ. ನಾನು ಒಮ್ಮೆ ಹೀಗೆ ಕೃಷಿ ಮೇಳದಲ್ಲಿ ಬಜಗೋಳಿಯಲ್ಲಿ ನಮ್ಮ ಪೂಜ್ಯ ಕಾವಂದರದ್ದು ರಂಗೋಲಿ ಹಾಕಿದೆ. ಒಂದು 5-6-7-8 ವರ್ಷ ಆಯ್ತು ಅಂತ ನೆನಪಿಲ್ಲ. ಹಾಗೆ ಹಾಕುವಾಗ ಅಲ್ಲಿ ಎಲ್ಲ ಫುಲ್ಲು ಮೈದಾನ, ಅದಕ್ಕೊಂದು ಕವರ್ ಒಂದು ಹಾಕಿ ಕೊಟ್ಟರು. ಅವ ನೀರು ಬಿಡುವ ಕೇಳಿದ, ಸರ್ ಇದು ಯಾವಾಗ ಸರ್ತ ಯಾವಾಗ ನಿಲ್ಲಿಸುದು ಅಂತ ಹೇಳಿ. ನಾನು ಸರ್ತ ನಿಲ್ಲಿಸುವುದೆಲ್ಲ ಈ ಕಾರ್ಯಕ್ರಮ ಆಗ ಅವನಿಗೆ ಗೊತ್ತಿಲ್ಲ ಅದು ರಂಗೋಲಿ ಅಂತ ಹೇಳಿ, ಅವ ಪೈಂಟಿಂಗ್ ಅಂತ ಎಣಿಸಿದ್ದಾನೆ. ಕೇಳಿ ಇದು ಯಾವಾಗ ಸರ್ತ ಹೇಳಿ, ನಾನು ನಗ್ತಾ ಹೇಳಿದೆ ಬಹುಶಃ ಅದು ನೆಲದಲ್ಲಿ ಇಟ್ಟಿದ್ದಾರೆ ನಿಲ್ಲಿಸ್ಲಿಕ್ಕೆ ಉಂಟು ಅಂತ ಅನ್ಕೊಂಡಿದ್ದಾರೆ. ಹೌದು, ಯಾವಾಗ ಹೇಳಿ ಇದು ಸರ್ತ ನಿಲ್ಲಿಸುದು ಹೇಳುದು, ಇದು ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಇದು ರಂಗೋಲಿ ಅಂತ ಹೇಳಿದ. ಹೌದು, ಮತ್ತೆ ಅವರು ಸಹ ಕಾವಂದರು ಮತ್ತೆ ಶಿವಭಗರಂಜ ಎಲ್ಲ ನೋಡಿದ್ದಾರೆ. ನೋಡಿ ಅವರು ಕೂಡ ಖುಷಿ ಪಟ್ಟಿದ್ದಾರೆ, ಅವರ ಆಶೀರ್ವಾದ. ಮತ್ತು ಇವರದ್ದು ನಮ್ಮ ಶೃಂಗೇರಿ ಪೂಜ್ಯರದ್ದು ಕೂಡ ಬಿಡಿಸ್ತೀನಿ. ಅಲ್ಲಿ ನಾನು ಒಂದು ಯಾರು ಕಾರ್ಕಳಕ್ಕೆ ಗಣ್ಯ ಯಾರಾದ್ರು ಬರ್ತಾರೆ ಅವರಿಗೆ ಒಂದು ಫೋಟೋ ಬಿಡಿಸೋದೊಂದು ಫೋಟೋ ಬಿಡಿಸಿ ಕೊಡುವುದು, ಮತ್ತು ರಂಗೋಲಿ ಇದೆ ರಂಗೋಲಿ ಹಾಕಿ ಕೊಡುವಂಥ. ಹಾಗೆ ಅವರು ಕಾರ್ಕಳಕ್ಕೆ ಬಂದಿದ್ದರು. ಬಂದು ನಾನು ಮುಂಚಿನ ದಿವಸ ಬಿಡಿಸಿ ಹೋಗಿದೆ. ಮರು ದಿವಸ ನಾನು ಎಂಥ ಕಾರ್ಯಕ್ರಮದಲ್ಲಿ ಕಾಲ್ ಬಂತು, ನಿಮ್ಮನ್ನು ಪೂಜೆ ಗುರುಗಳು ಕರಿತಾ ಇದ್ದಾರೆ ಅಂತೇಳಿ. ನನಗೆ ಭಾರಿ ಖುಷಿ ಆಯಿತು. ಖುಷಿಯಾಗಿ ಅಂತೆ ಅವರ ಒಂದು ಆಶೀರ್ವಾದ, ಅವರ ಆಶೀರ್ವಾದ ನಮಗೆ ಈ ಶ್ರೀರಕ್ಷೆ, ಅವರ ಮಂತ್ರಾಕ್ಷೆ ಎಲ್ಲ ಕೊಟ್ಟರು. ಮತ್ತು ಹೀಗೆ ನಮ್ಮ ಗುರುಗಳ ಪೂಜ್ಯ ಗುರುಗಳಾದಂಥ ಶ್ರೀ ಸ್ವಾಮೀಜಿಯವರು ಕಾಳಹಸ್ತೇಂದ್ರ ಸ್ವಾಮಿ ಕೂತಿ ಅವರದ್ದು ಬಿಡಿಸಿದ್ದೇನೆ, ಆನೆಗುಂದಿ ಮಠದವ್ರದ್ದು, ಮತ್ತು ಅರೆಮಾದನೆ ಹಾಸನ ಅವರದ್ದು, ಮತ್ತು ಪೇಜಾರು ಮಾಹಿತಿಗಳದ್ದು ಅದುಮರ ಮಠದವರದ್ದು, ಮತ್ತು ಜೈನ ಸ್ವಾಮಿಗಳದ್ದು ಕೂಡ ಬಿಡಿಸಿದ್ದೇನೆ ರಂಗೋಲಿಯಲ್ಲಿ. ಅದ್ಭುತವಾದಂತಹ ಮಾತುಗಳನ್ನು ಸೂರ್ಯ ಪುರೋಹಿತ ಅವ್ರ ಜೊತೆ ನಾವು ಹಂಚಿಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿಗಳು ಮತ್ತು ಮಾತುಕತೆಗಳು ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಸೂರ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ರಂಗೋಲಿ ಕಲಾವಿದರು, ಅದ್ಭುತವಾದಂತಹ ಸಾಧಕರು, ನಾಡಿನ ಗಣ್ಯಾತಿ ಗಣ್ಯರನ್ನ ರಂಗೋಲಿಯ ಮೂಲಕ ಚಿತ್ರಿಸಿದಂತಹ ಖ್ಯಾತ ಚಿತ್ರಗಾರರು ಶ್ರೀ ಸೂರ್ಯ ಪುರೋಹಿತ್ ಕಾರ್ಕಳ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಮಾತಾಡ್ತಾ ಇದ್ದೆ ಸೂರ್ಯಣ್ಣ, ಏನಂದ್ರೆ ನೀವು ಒಬ್ಬೊಬ್ಬರ ಬಿಡಿಸಿದಂಥ ಕಥೆಗಳನ್ನು ಕೇಳುವಾಗಲೂ ನಮಗೂ ಒಂಥರ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಏನು ಮಹಾನ್ ಸಾಧಕರು ಅಂದರೆ ಶೃಂಗೇರಿ ಜಗದ್ಗುರುಗಳಿರ್ಬೋದು, ಪಲಿಮಾರ್ ಶ್ರೀಗಳಿರ್ಬೋದು, ವಿಶ್ವೇಶತೀರ್ಥರಿರ್ಬೋದು, ಅಥವಾ ವೀರೇಂದ್ರ ಹೆಗ್ಡೆಯವರು ಇರ್ಬೋದು, ಇವರೆಲ್ಲರೂ ಕೂಡ ನೋಡಿ ಮೆಚ್ಚಿದಂತಹ ಕಲಾಕೃತಿಗಳು. ಬಹುಶಃ ಕಲಾವಿದನೊಬ್ಬನಿಗೆ ಎಲ್ಲೋ ಪ್ರಶಸ್ತಿ ಕೊಟ್ಟಿದ್ದದು ಹೆಸರಿನ ಮುಂದೆ ಮಾತ್ರ ಇರ್ತದೆ, ಆದರೆ ಹೀಗೆ ಒಂದು ಖುಷಿಯಾಗಿದೆ ಅಂತ ಹೇಳುವಂಥ ಅನುಗ್ರಹ ಮಾತ್ರ ಅದು ಸಾರ್ವಕಾಲಿಕವಾಗಿ ಕಲಾವಿದನ ಜೊತೆ ಇರ್ತದೆ. ಅದು ಪ್ರಶಸ್ತಿಗಿಂತಲೂ ಮೀರಿದ್ದೆ. ನಾವು ಯಾರ ಚಿತ್ರ ಬಿಡಿಸ್ತೇವೋ ಅವರೇ ನಮಗೆ ಒಳ್ಳೇದಾಗಿದೆ ಅಂತ ಹೇಳಿದರೆ ಅದೊಂದು ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು. ಜೊತೆಗೆ ನೀವು SPB ಅವರು ಹೇಳಿದ್ರು ವಿಚಾರವನ್ನು, ಎಲ್ಲೆಲ್ಲಿಂದೋ ಕರೆ ಬರ್ತದೆ ಅಂದರೆ ಅಷ್ಟೆಲ್ಲ ಜನಕ್ಕೆ ಅದು ಖುಷಿಯಾಗಿದೆ ಅಂತ. ಹಾಗಾದ್ರೆ ಒಬ್ಬ ಕಲಾವಿದ ನಿಜವಾದ ಸಾರ್ಥಕವನ್ನು ಪಡಿತಾನೆ. ನಾನು ಈ ಚಿತ್ರ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು, ನಾನು ಈ ರಂಗೋಲಿ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು. ಮತ್ತೆ ಹೇಗಿತ್ತು ಜನ?
ಅದೇ ಈಗ ಇಷ್ಟೆಲ್ಲ ರಂಗೋಲಿ ಮಾಡಬೇಕಾದ್ರೆ ನಾವು ಅದು ತುಂಬ ಏನು ಬೆಳಿಬೇಕಾದ್ರೆ ನಮಗೆಲ್ಲ ಬಾಕಿದ ಪುರೋಹಿತನೆಲ್ಲ ಕರೀತಿದ್ರು. ನಮಗೆ ಮಂಗಳೂರು ಗುರೂಜಿ ಶ್ರೀ ಉಮೇಶಾಚಾರ್ಯರು ಅವರು 10 ವರ್ಷದಿಂದ ನಾವು ಒಟ್ಟಿಗೆ ಇದ್ದೇವೆ. ಅವರು ನಮ್ಮನ್ನು ಇಲ್ಲಿಗೆ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮ ಪ್ರತಿಯೊಂದು ಅವರ ಕಾರ್ಯಕ್ರಮಕ್ಕೆ ನಾನು ಇರ್ತೇನೆ, ರಂಗೋಲಿ ಹಾಕಲಿಕ್ಕೆಲ್ಲ. ಮತ್ತು ಸುಳ್ಯ ನಾಗರಾಜ ಭಟ್ರು, ಶ್ರೀಕೃಷ್ಣ ಉಪಾಧ್ಯಾಯರು ಮತ್ತು ಪುತ್ತೂರಿನವರು ಕೆಲವರು ಜನ ನನ್ನ ಕರೀತಾರೆ. ಅದಂದರೆ ಹೇಳಿದರೆ ನಮಗೆ ಬಿಡಿಸಿ ಏನೋ ಅಭ್ಯಾಸ ಆಗಿದೆ. ದೇವರ ಚಿತ್ರವನ್ನಾದರೆ ಒಂದು ಸಾಧಾರಣ ಒಂದು ಈ ಸತ್ಯನಾರಾಯಣ ಪೂಜೆಯಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಬಿಡ್ತೇನೆ. ಈ ಮನುಷ್ಯನದು ಬಿಡಿಸಲಿಕ್ಕೆ ತುಂಬ ಕಷ್ಟ. ಅಂದರೆ ಈ ವೀರೇಂದ್ರ ಹೆಗ್ಡೆ ಹೇಳಿದರೆ ಅದು ವೀರೇಂದ್ರ ಹೆಗ್ಡೆ ಹಾಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಅದು ಗೊತ್ತಾಗೋದು, ಜನವೇ ಚೇಂಜ್ ಆಗ್ತದೆ. ಬಹಳ ತಾಳ್ಮೆ, ಏಕಾಗ್ರತೆ ಇದಕ್ಕೆ ಈ ರಂಗೋಲಿಗೆ ಬೇಕಾದ ಏಕಾಗ್ರತೆ ಮತ್ತು ತಾಳ್ಮೆ. ಏಕಾಗ್ರತೆ ಅಂದ್ರೆ ಅದೇ, ನೀವು ಬೇರೆದ್ರಲ್ಲಿ ಕಲರನ್ನು ಹಾಕಿ ಹೋದ್ರೆ ಇನ್ನೊಂದು ಚೂರು ಕಲರ್ ಹೊಡೆದು ಮತ್ತೆ ವಾಪಸ್ ಮಾಡ್ಬೋದು. ರಂಗೋಲಿಯಲ್ಲಿ ಆಗೋದಿಲ್ಲ. ಒಂದು ದಿವಸ ಈಗನೇ ಇಲ್ಲಿ ಒಂದು ರಂಗೋಲಿ ಹಾಕಿದ್ದೆ, ಹಾಕಿ ಮರು ದಿವಸ ನೋಡ್ತಾನೆ ಎಲ್ಲ ರಂಗೋಲಿ ಹಾಳಾಗಿದೆ. ಅಂದರೆ ಮುಂಚಿನ ದಿವಸ ಏನೋ ಒಂದು ಪ್ರಾಣಿಗಳು ಬಂದು ಅದರ ಮೇಲೆ ಹೊರಡಾಡಿಕೊಂಡು ಮರು ದಿವಸ ಅವರು ಭಟ್ರು ಹೇಳಿದರು, ನೀವು ಇದರಿಂದ ಆಯಿತು, ನೀವು ಇಲ್ಲದಿದ್ದರೆ ನಾನು ಅದಕ್ಕೆ ಒಂದು ಬೇರೆ ಕಲಶ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರೆ ಆ ರಂಗೋಲಿ ಅದನ್ನು ರಕ್ಷಣೆ ಮಾಡೋದೇ ನಮಗೆ ಹೌದು. ಮತ್ತು ಮರು ದಿವಸ ಪುನಃ ಅದನ್ನು ತೆಗೆದು ಬೇರೆ ರಂಗೋಲಿ ಹಾಕಿ ಬಂದಿದ್ದೇನೆ ಅಂತಹ ಸುಳ್ಯದಲ್ಲಿ. ಹೌದು. ಈಗ ನೀವು ಇದಕ್ಕೆ ಬೇಕಾದಂತಹ ಏನು ವಸ್ತುಗಳು ಯಾವ್ದು ಬೇಕು, ಹುಡಿ ಇರ್ಬೋದು ಅಥವಾ ಬೇರೆ ಬೇರೆ ಕಲರ್ಗಳಿರ್ಬೋದು, ಇದೀಗ ಎಲ್ಲಿಂದ ನೀವು ಕಲೆಕ್ಟ್ ಮಾಡ್ತೀರಿ, ಹೇಗೆ ತರ್ತೀರಿ ಅಥವಾ ಅದಕ್ಕೆ ಬೇಕಾದ ಯಾಕಂದ್ರೆ ಮಾಮೂಲು ನೀವು ಮಂಡಲವನ್ನು ಹಾಕುವ ಕಲರ್ಗಳಿಗೂ ಈ ರಂಗೋಲಿ ಮಿಕ್ಸಿಂಗ್ ಕಲರ್ಸ್ ಜಾಸ್ತಿ ಬೇಕಾಗ್ತದೆ, ಶೇಡಿಂಗ್. ಹೌದು. ಅದೆಲ್ಲ ಹೇಗೆ? ಅದು ನಮಗೆ ಪೌರತ್ಯಕ್ಕೆ ಪಂಚವರ್ಣಗಳು ಬಿಳಿ, ಪಚ್ಚ, ನೀಲಿ, ಹಳದಿ ಇಂಥ ಕಲರ್ಗಳೆಲ್ಲ ಬೇಕಾಗುತ್ತೆ. ಇದರಲ್ಲಿ ಈ ನೈಸ್ ಹುಡಿ ಅಂತ ಸಿಗ್ತದೆ. ನಮ್ಮಲ್ಲಿ ಕಾರ್ಕಳಲ್ಲಿ ಮೋಹನ್ ದಾಸ್ ಅಂತ ಒಬ್ಬರು ಆತ್ಮೀಯವರು ಇದ್ದಾರೆ, ಅವರ ಅಂಗಡಿಯಿಂದ ಯಾವಾಗಲೂ ತರ್ತಿದ್ದೆ. ನಾನು ಸ್ವಲ್ಪ ಎಲ್ಲರೂ ಬಿಡಿಸೋಕ್ಕಿಂತ ಕಲರ್ ಈ ಫ್ಲೋರೋಸೆಂಟ್ ಮತ್ತು ಕಲರ್ ಮಿಕ್ಸ್ ಮಾಡಿ ಅದು ಸ್ವಲ್ಪ ಈ ಬ್ಲ್ಯಾಕ್ ಕಲರ್ ಹಾಕಿದರೆ ಸ್ವಲ್ಪ ಎದ್ದು ಕಾಣ್ತದೆ. ಹೌದು. ಈ ನೈಸ್ ಹುಡಿ ಸ್ವಲ್ಪ ಅದು ಕಲರ್ ಸ್ವಲ್ಪ ಡಿಫರೆನ್ಸ್ ಕಲರ್ ಹಾಕಿ ಅದು ಎದ್ದು ಕಾಣುವ ಹಾಗೆ ಮಾಡ್ತಾಯಿದ್ದೇನೆ. ಮತ್ತು ಅದು ಎಲ್ಲ ಕಡೆಯಲ್ಲಿ ಅದು ಮಾಮೂಲಿ ಕಲರ್, ರಂಗೋಲಿ ಕಲರ್ ಬೇರೆ ಬೇರೆ, ಅದಕ್ಕೊಂದು ಚೂರು ಆ ಫ್ಲೋರ್ಸೆಂಟ್ ಕಲರ್ ಮಿಕ್ಸ್ ಮಾಡಿ ಅದನ್ನು ಎಲ್ಲ ನೋಡುವ ಹಾಗೆ ಜನರಿಗೆ ಎದ್ದು ಕಾಣ್ತದೆ, ಸ್ವಲ್ಪ ಎಂಬೋಸ್ ಆಗ್ತದೆ. ಹೌದು. ಮತ್ತು ಈ ಬೇರೆ ಬೇರೆ ಈ ಮಂಡಲಕ್ಕೆ ಮತ್ತು ಚಿತ್ರಕಲೆ ತುಂಬ ಪರಸ್ಪರ ಅವಿರಲ ಸಂಬಂಧ. ಹಾಗೆ ನಮಗೆ ಈ ಚಿತ್ರಕಲೆ ಇದರಿಂದ ಈ ರಂಗೋಲಿ ಬಿಡಿಸ್ಲಿಕ್ಕಾಯಿತು. ಮತ್ತು ತುಂಬ ಜನ ನನ್ನಲ್ಲಿ ಮಕ್ಕಳು ಸಹ ಈ ರಂಗೋಲಿ ಸಹ ಕಲಿತಾ ಇದ್ದಾರೆ. ಹಾಗೆ ಮುಂದೆ ನನ್ನ ಮನೆಯವರು ಕೂಡ, ನಮ್ಮ ಮಗಳು ಇದ್ದಾಳೆ, ಅವಳು ಚಿತ್ರಕಲೆ ಸಾಧಾರಣ ಬರ್ತದೆ, ಮತ್ತು ಎಲ್ಲಿ ಹೋದರೆ ಪ್ರೈಸ್ ಬರ್ತಾಳೆ. ಭರತನಾಟ್ಯ ಅವಳಿಗೆ ಇಷ್ಟೇ. ಮತ್ತು ಮನೆಯವರು ಸಹ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲರೂ ಮನೆಯಲ್ಲಿ ನನಗೆ ತುಂಬ ಒಳ್ಳೆಯ ಪ್ರೋತ್ಸಾಹ. ನಿಮ್ಮ ಹವ್ಯಾಸಗಳೇನು? ನನ್ನ ಹವ್ಯಾಸ ಈಗ ಸದ್ಯಕ್ಕಿದೆ, ಅಂದ್ರೆ ಬೇರೆದಕ್ಕೆ ತಲೆ ಹಾಕುವ ಪುರ್ಸೊತ್ತಿಲ್ಲ ಈಗ. ರಂಗೋಲಿ ಮತ್ತೆ ಪೌರೋಹಿತ್ಯ, ಪ್ರವೃತ್ತಿಯಲ್ಲಿ ರಂಗೋಲಿ. ಈಗ ರಂಗೋಲಿ ವೃತ್ತಿ ಆಗಿದೆ. ಹೌದು, ಹಾಗೆ ಆಗಿದೆ ಈಗ. ಅಂದ್ರೆ ಅಷ್ಟು ಬ್ಯುಸಿಯಾಗಿ ನೀವು ಹೋಗ್ತಾ ಇದ್ದೀರಿ. ಜೊತೆಗೇನಂದ್ರೆ ಬಹುಶಃ ನನಗನ್ನಿಸ್ತದೆ ನಿಮ್ಮ ಸಾಧನೆಗೆ ಈಗ ಸೋಷಿಯಲ್ ಮೀಡಿಯಾಗಳು ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ದು ಅಂತ. ಈಗ ಮೊದಲಾದ್ರೆ ನಮ್ದು ಈ ಎಲ್ಲ SPB ನೀವು ಬಿಡಿಸಿದ್ರು ಅದು ಜನಕ್ಕೆ ರೀಚ್ ಆಗ್ಲಿಕ್ಕೆ ತುಂಬಾ ಕಷ್ಟ. ಈಗ ಅದೃಷ್ಟವಶಾತ್ ಏನಾಗಿದೆ ಅಂದ್ರೆ ಇದನ್ನೇ ಹೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಿಂದ ತುಂಬಾ ಒಳ್ಳೇದು ಇದೆ, ಕಲಾವಿದರಿಗೆ ಮುಂದೆ ಬರಬೇಕಾದ್ರೆ ನಿಮ್ಮಂತ ಈ ಟಿವಿಯವರು ಮಾತ್ರ ಒಬ್ಬ ಕಲಾವಿದನಿಗೆ ಅವನಿಗೆ ಸಿಗಬೇಕಾದ ಪ್ರಚಾರ ಸಿಕ್ಕಿದಾಗ ಖಂಡಿತವಾಗಿ ಆತನ ಕಲೆ ಒಂದಷ್ಟು ಜನಕ್ಕೆ ತಿಳಿಯುತ್ತದೆ. ಈಗ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಇರ್ಬೋದು, ಇಷ್ಟು ಲಕ್ಷ ಜನ ವ್ಯೂ ಆಗಿದ್ದಾರೆ ಅಂದ್ರೆ ಬಹುಶಃ ಅದರಿಂದಾಗಿ ಒಂದಷ್ಟು ನೀವು ಮಾಡಿದಂತಹ ಚಿತ್ರಕಲೆಗೆ ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ. ಈಗ ಜೊತೆಗೆ ಇದನ್ನಲ್ಲದೆ ಬೇರೆ ಏನು ಯೋಜನೆಗಳಿದೆ? ರಂಗೋಲಿಯಲ್ಲಿ ಏನು ಮಾಡಬೇಕು ಅಂತ ಇದ್ದೀರಿ? ಅದೇ ರಂಗೋಲಿ ಈಗಲೇ 3D ಮಾಡ್ತಿದ್ದೆ. 3D ಆದಮೇಲೆ ಇನ್ನು ಇದರಲ್ಲಿ ವಿಭಿನ್ನ ಏನಾದರೂ ಮಾಡ್ಬೋದು. ಕಲರ್ ಸ್ವಲ್ಪ ಹೀಗೆ ಹುಡುಗ ಕೆಲವರು ಹೀಗೆ ಏನಾದರೂ ಬಿಸಾಡಿ ಏನಾದರೂ ಒಂದು ಮಾಡಬೇಕಂದ್ರೆ ಬೇರೆ ಬೇರೆ ವಿಭಿನ್ನ ಶೈಲಿಯಲ್ಲಿ ಮಾಡಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಸುಮ್ಮನೆ ಕಾಲ ಹರಣ ಮಾಡೋದು, ಮನೇಲಿ ಏನಾದರೂ ಯೋಚನೆ ಮಾಡಿ 3D ಚಿತ್ರಗಳು ಇನ್ನತ್ರ ಏನಾದರೂ ಒಂದು ಮಾಡ್ತಾ ಇದ್ದೇನೆ. ಮತ್ತು ನಾನು ಭಜನೆ ಮಾಡ್ತೇನೆ. ತಬ್ಲ ಜಾಸ್ತಿ ಏನೂ ಇದಿಲ್ಲ, ಭಜನೆಗೆ ಬೇಕಾಗ ತಬ್ಲ ಮತ್ತು ಚೆಂಡೆ ಮತ್ತು ಈ ವಾಲ್ ಪೇಂಟಿಂಗ್ ಅಲ್ಪ ಮಾಡ್ತಾಯಿದ್ದೇನೆ. ವಾಲ್ ಪೇಂಟಿಂಗ್ ಮತ್ತು ಒಂದು ದಿವಸ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಒಂದು ನಮ್ಮ ಮಂಜುನಾಥ ಪೈ ಹಾಲಲ್ಲಿ ಕಾರ್ಕಳದ ಈ ಗಣೇಶ ಸಂದರ್ಭದಲ್ಲಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ 10 ಗಣಪತಿ ಮತ್ತು ಈ 30 ಮಾರ್ಕಿನ BD ಅವ್ರದ್ದು 30ನೇ ವರ್ಷದ ದಿವಸದಲ್ಲಿ
1.5 ದಿವಸದಲ್ಲಿ 30 ಗಣಪತಿ ಬಿಡಿಸಿದ್ದೇನೆ. ಅದು ವಿಭಿನ್ನ ದಶಾವತಾರಗಳಲ್ಲಿ ಹಾಗೆ ವಿಭಿನ್ನ 30 ಗಣಪತಿಯನ್ನು ಬಿಡಿಸಿದ್ದೇನೆ. ಅದು ನಮಗೆ ಎಲ್ಲರಿಗೆ ಅದು ಸಹ ಕೂಡ ವೈರಲ್ಲಿ ಟಿ ವಿಲೆಲ್ಲ ಬಂದಿತ್ತು, ಭಾರಿ ಖುಷಿ ಆಯಿತು ನನಗೆ. ಹೌದು, ಇನ್ನು ಅದೇ ಏನಾದರೂ ವಿಭಿನ್ನ ನೃತ್ಯಗಳಲ್ಲಿ ಏನು ಮಾಡಬೇಕಂತ ಇದ್ದೀನಿ ಸರ್. ಈಗ ಅದ್ರ ಜೊತೆಗೆ ನಾನು ಕೇಳ್ತಾ ಇರೋದು, ರಂಗೋಲಿಯನ್ನು ಅಥವಾ ರಂಗೋಲಿ ಬಿಡಿಸಿದ ಚಿತ್ರವನ್ನು ಅದು ಸ್ವಲ್ಪ ಜಾಸ್ತಿ ಸಮಯ ಉಳಿಯುವ ಹಾಗೆ ಮಾಡೋದಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ಏನಾದ್ರು? ಅಂದ್ರೆ ಹೀಗೆ ಇರೋದು ನಾನು ಹೇಳ್ತಾ ಇರೋದು, ಹುಡಿಯನ್ನ ನೀವು ಏನು ಬಳಕೆ ಮಾಡ್ತೀರಿ ಕಲರ್ ಹುಡಿ, ಅದನ್ನ ನೀವು ಜಾಸ್ತಿ ಸಮಯ ಉಳಿಯುವ ಹಾಗೆ ಬಿಡಿಸಿದ್ದನ್ನು ತುಂಬಾ ದಿಕ್ಕಾಗಿ ನಿಲ್ಲುವ ಹಾಗೆ, ಈಗ ಹುಡಿಗಳಾದ ಗಾಳಿ ಬಂದಾಗ ಇದನ್ನ ಆಗದ ರೀತಿಯಲ್ಲಿ ಅದಕ್ಕೆ ಏನಾದ್ರು ಯೋಜನೆಗಳಿದೆಯಾ? ನಾವು ಬಿಡಿಸಿ ಆದ್ಮೇಲೆ ಅದಕ್ಕೆ ಈ ಏನಾದ್ರು ಬೋರ್ಡ್ಗಳನ್ನೆಲ್ಲ ಚೇರ್ಗಳನ್ನೆಲ್ಲ ಅಡ್ಡ ನಿಲ್ಲಿಸಿ ಎಲ್ಲ ಅದಕ್ಕೆ ರಕ್ಷಣೆ ಮಾಡಿ ಇಡ್ತೇವೆ. ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾನು ಕೇಳ್ತಾ ಇರೋದು, ಈಗ ಇರುವಂತಹ ನೀವು ರಂಗೋಲಿಯನ್ನು ನಿಲ್ಲಿಸಿರಿ, ಅದ್ರ ಮೇಲೆ ಅದೇ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಅದಕ್ಕೆ ಒಂದು ಗ್ಲಾಸ್ಗಳನ್ನು ಮಾಡಿ ಆ ತರದ್ದು ಏನಾದ್ರು ಐಡಿಯಾ? ಅದು ಎಂತ ಸ್ವಲ್ಪ ಸಮಯ ಡಲ್ ಆಗ್ತದೆ. ಅದು ಡಲ್ ಆಗ್ತದೆ, ಹೌದು. ಈ ಗಾಳಿಗೆ ಮತ್ತೆ ಇದೆಲ್ಲ ಸ್ವಲ್ಪ ಡಲ್ ಆಗ್ತದೆ. ಜಾಸ್ತಿ ಒಂದು 3 ದಿವಸ ರಂಗೋಲಿ ಏನಂದ್ರೆ ರಕ್ಷಣೆ ಮಾಡೋದು ಕಷ್ಟ, ತುಂಬಾ ದಿವಸ ಉಳಿಸುದು ಕಷ್ಟ. ಅದು ಏನಂದ್ರೆ ಆ ಹೊತ್ತಿಗೆ ಇರಬೇಕು. ಈಗ ನಮ್ಮ ಹತ್ರ ಅದೃಷ್ಟವಶಾತ್ ಮೊಬೈಲ್ ಇದೆ, ನಾವು ಮೊಬೈಲ್ ಎಲ್ಲ ತೋರಿಸಬಹುದು, ಇಲ್ಲದಿದ್ರೆ ಬಹಳಷ್ಟು ಕಷ್ಟದ ವಿಚಾರ. ಅಂದ್ರೆ ಇದಕ್ಕೆ ರಂಗೋಲಿ ಮನಸ್ಸಿನಲ್ಲಿ ತುಂಬಾ ಸಮಯ ಉಳಿಯುತ್ತದೆ, ಆದ್ರೆ ನೋಡುವುದಕ್ಕೆ ತುಂಬಾ ಸಮಯ ಉಳಿಯುವುದಿಲ್ಲ. ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕಲಾ ಪ್ರಕಾರ ರಂಗೋಲಿ. ಯಾಕೆಂದ್ರೆ ರಂಗೋಲಿ ಅನ್ನುವುದು ನಮ್ಮ ಹಿರಿಯರು ಅದೆಷ್ಟೋ ವರ್ಷಗಳಿಂದ ಬೆಳಗಾತ ಎದ್ದು ಮೊದಲ ಕೆಲಸವೇ ಅಂಗಳವನ್ನ ಗುಡಿಸಿ ಸೆಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಬರೆಯುವುದು. ಆ ಮೂಲಕವಾಗಿ ಅದು ಎಲ್ಲರ ಮನೆಯ ಒಂದು ಶುಭ ಸಂಕೇತವಾಗಿ ಮತ್ತು ದೇವರ ಮೊದಲ ಕೆಲಸವಾಗಿ ಆಗಿರ್ತಂಥದ್ದು. ಅದನ್ನೇ ಮುಂದುವರಿಸಿಕೊಂಡು ನಮ್ಮ ಹಿರಿಯರ ಅದ್ಭುತವಾದಂತಹ ಕಲಾ ಪ್ರಕಾರ ಚುಕ್ಕಿಗಳನ್ನಿಟ್ಟು ಒಂದಷ್ಟು ರಂಗೋಲಿಗಳ ಗೆರೆಗಳನ್ನು ಹಾಕಿ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ರು. ಪ್ರತಿಯೊಂದಕ್ಕೂ ಒಂದೊಂದಾದಂತಹ ತೊಟ್ಟಿಲುಗಳಿರ್ಬೋದು, ಹಕ್ಕಿ ಇರಬಹುದು, ದೀಪ ಇರಬಹುದು, ಇವೆಲ್ಲವೂ ಕೂಡ ಚುಕ್ಕಿಗಳಿಂದ ಜೋಡಣೆ ಪಟ್ಟು ಒಂದು ರಂಗೋಲಿ ಆಗ್ತಿತ್ತು. ಇದನ್ನೇ ಮುಂದುವರಿಸಿಕೊಂಡು ಇದರ ಬಗ್ಗೆ ಹವ್ಯಾಸವನ್ನು ಬೆಳೆಸಿಕೊಂಡು ಇಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನು ಅಂದರೆ ಪ್ರಚಾರವನ್ನು ಪಡೆದಂತಹ ಮತ್ತು ಅನೇಕ ಜನರಿಂದ ಶಾಬಾಸ್ಗಿರಿಯನ್ನು ಪಡೆದಂತಹ ಸೂರ್ಯ ಪುರೋಹಿತ್ ಅವರು ನಮ್ಮ ಇಂದಿನ ಕಲಾ ಸೂರ್ಯ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಸರ್, ಈಗ ಕೊನೆಯದಾಗಿ ರಂಗೋಲಿ ಆಸಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಆಸಕ್ತರಿಗೆ ಅಂತ ಹೇಳಿದರೆ ಇದನ್ನು ನೀವು ಕೂಡ ಒಳ್ಳೆ ನಮಗೆ ಪ್ರೋತ್ಸಾಹ ಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಬೇಕು. ಮತ್ತು ನೀವು ಕೂಡ ಇದನ್ನು ಮಾಡಿ ಅಂತ ಹೇಳ್ತಿದ್ದೇನೆ. ಇದನ್ನು ಮಾಡಿ ನಾನು ಯೂಟ್ಯೂಬಲ್ಲೆಲ್ಲ ಉಂಟು, ಸೂರ್ಯ ಪುರೋಹಿತ್ ಹೇಳಿದೆ ಯೂಟ್ಯೂಬಲ್ಲಿ ಬರ್ತದೆ. ಮತ್ತು ಮೊನ್ನೆ ಒಂದು ಮುಕ್ತ ಟಿ ವಿಯಲ್ಲಿ ನಮಗೆ ದಾಮೋದರ ಶರ್ಮ ನೇತೃತ್ವದಲ್ಲಿ 3D ಸೂರ್ಯ ಅಂತ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಮತ್ತು ಇದನ್ನು ರಂಗೋಲಿ ಯಾರು ಕೂಡ ಮಾಡ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಳ್ಳೆಯ ಪ್ರೋತ್ಸಾಹ ಇದಂತ ಹೇಳಿದರೆ, ಕಾರ್ಕಳ ಇಲ್ಲಿ ಬಂದು ನಮಗೆ ನೀವು ನಮ್ಮನ್ನು ಮುಖತಃ ನೋಡಲಿಲ್ಲ, ನೀವು ಯಾವುದು ವಾಟ್ಸಪ್ಪಲ್ಲಿ ನೋಡಿ ನನ್ನನ್ನು ಕರೆದು ಈ ಸ್ಪಂದನ ಟಿ ವಿಯವರು ನಿಮಗೂ ಮತ್ತು ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ಈಗ ಇಂತಹ ಒಂದು ಸಣ್ಣ ಪುಟ್ಟ ಕಲಾವಿದರನ್ನು ಎಲ್ಲೇ ಇದ್ದ ಒಂದು ಸಣ್ಣ ಕಲಾವಿದರನ್ನು ಈ ಗುರುತಿಸಿ ಪ್ರೋತ್ಸಾಹ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಖಂಡಿತ ಸರ್, ನೀವು ಅದ್ಭುತವಾದಂಥ ಕಲಾವಿದರು. ಆದ್ದರಿಂದ ನಿಮ್ಮನ್ನು ಗುರುತಿಸುವುದು ಮತ್ತು ನಮ್ಮ ಪ್ರೇಕ್ಷಕರಿಗೆ ನಿಮ್ಮನ್ನು ಪರಿಚಯ ಮಾಡಿಸುವುದು ಮತ್ತು ನಿಮ್ಮೊಂದಷ್ಟು ನಿಮ್ಮ ನೆನಪುಗಳು ಮತ್ತು ಸಾಧನೆ ಹೇಗಾಯಿತು, ಈ ಮಟ್ಟಕ್ಕೆ ನೀವು ಬರಬೇಕಾದ್ರೆ ಏನೆಲ್ಲ ಸಾಧನೆಗಳನ್ನು ಮಾಡಿದಿರಿ, ಎಲ್ಲ ನಿಮ್ಮ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದುಕೊಳ್ತೇನೆ. ಈ ಕಲಾವಿದ ಅನ್ನೋದು ಕೇವಲ ಚಿತ್ರಕಲೆ ಅಥವಾ ಇನ್ನೊಂದು ಯಾವುದಕ್ಕೆ ಸೀಮಿತ ಅಲ್ಲ, ಎಲ್ಲಾ ಪ್ರಕಾರದ ಕಲಾವಿದರನ್ನ ಪರಿಚಯ ಮಾಡುವಂತ ಇದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ ಕಲಾವಿದ ಅಂತ. ಅದರಲ್ಲಿ ಒಂದೊಂದೇ ಪ್ರಕಾರಗಳನ್ನು ನಾವು ಮತ್ತೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಸ್ಪಂದನ ವಾಹಿನಿ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆ ರಂಗೋಲಿ ಕಲಾವಿದ, ಅದ್ಭುತವಾದಂತಹ ಸಾಧಕ ಸೂರ್ಯ ಪುರೋಹಿತ್ ಕಾರ್ಕಳ ಅವರನ್ನ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನು, ಅವರ ನೆನಪುಗಳನ್ನು ಮೆಲುಕು ಹಾಕ್ಕೊಂಡಿದ್ದೀವಿ. ಇದು ಕಲಾ ಸೂರ್ಯ ಕಾರ್ಯಕ್ರಮ. ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಇನ್ನೊಬ್ಬ ಕಲಾ ಸಾಧಕನ ಜೊತೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.